ಸಿನಿಮಾ ಗೆದ್ದಿರುವುದು ಒಬ್ಬನಿಂದಲ್ಲ, ನನ್ನ ಇಡೀ ತಂಡ ಇದಕ್ಕಾಗಿ ರಾತ್ರಿ ಹಗಲು ಶ್ರಮ ವಹಿಸಿ ದುಡಿದಿದೆ. ಹೆಚ್ಚಿನವರು ಭಾಷೆಯ ಮೇಲೆ ಪ್ರೀತಿ ಇಟ್ಟು ತುಳು ಸಿನಿಮಾ ಮಾಡುತ್ತಾರೆ, ಆದರೆ ಬಿಡುಗಡೆ ವೇಳೆ ಅವಸರ ಮಾಡುತ್ತಾರೆ. ಇದರಿಂದ ಒಳ್ಳೆಯ ಸಿನಿಮಾಗಳು ಕೂಡ ಸೋಲುತ್ತಿರುವುದು ವಿಷಾದದ ಸಂಗತಿ. ಆದ್ದರಿಂದ ಸಿನಿಮಾ ಬಿಡುಗಡೆಯ ವೇಳೆ ಪೈಪೋಟಿ ಬೇಡ. ನನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಪತ್ರಕರ್ತ ಮಿತ್ರರು ನನ್ನ ಜೊತೆ ನಿಂತು ಪ್ರೋತ್ಸಾಹ ಮಾಡಿರುವ ಕಾರಣ ದೇಶ ವಿದೇಶಗಳಲ್ಲಿ ಸರ್ಕಸ್ ಸಿನಿಮಾ ಜನರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಸರ್ಕಸ್ ಚಿತ್ರ ನಿರ್ದೇಶಕ ರೂಪೇಶ್ ಶೆಟ್ಟಿ ಹೇಳಿದ್ದಾರೆ. ಅವರು ತಮ್ಮ ನಿರ್ದೇಶನ ಮತ್ತು ಅಭಿನಯದ ಸರ್ಕಸ್ ತುಳು ಸಿನಿಮಾ ಜೂನ್ 23ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿರುವ ಹಿನ್ನೆಲೆಯಲ್ಲಿ ಕರೆದಿದ್ದ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿದರು. ರೂಪೇಶ್ ಶೆಟ್ಟಿ ರೂಪೇಶ್ ಶೆಟ್ಟಿ ಅಂಡ್ ಟೀಮ್ ಇದು ಮಾತ್ರ ಆವಡು ಮಿರಾಕಲ್ ಬರಲ್ಲ. ಪ್ರತಿ ಸಿನಿಮಾ ಜನಗಳು ಬರ್ತದೆ ಇದು ಮೋಕೆ ತೋಜಾವಿರುನಾಡ ಈಗ ಕಾರಣ ರೂಪೇಶ್ ಶೆಟ್ಟಿ ಅಂತ. ರೂಪೇಶ್ ಶೆಟ್ಟಿ ಹೆಂಗ್ ದಾದ ಬೇಲೆ ಗೊತ್ತರೆ ಮಲ್ತೊಂದಿಲ್ಲ ಅಣ್ಣ ಹಿಂಗೆ ಮಾತ ಕಾರಣ ಅಣ್ಣ ಪಿರವು ಅಂಚಿನ ಒಂಜಿ ಅತ್ಯದ್ಭುತವಾದ ಅಂಚಿನ ಟೀಮ್ ಪನ್ಪನ ಅಂಚಿನ ಶಕ್ತಿ ಬರಲಿ ದಯಮಾಡಿ ಯಾನ್ ಏಪಲ್ಲ ಕೆಲವರು ಪಂಡ್ರೆ ಆಯ್ನೆ ತೋಜು ಮಾರ ಬಟ್ ಯಾನ್ ತೋಜು ಮಾತ್ರ ಯಾನ್ ತೋಜೋಡ ಗೆದ್ದೋ ಒಂದು 20-25 ಅಂತ ಒಂಜಿ ಮಲ್ಲ ಕೋರ್ ಟೀಮ್ ಉಂಡೆ ಅನ್ನೊಟ್ಟು 25 ಜನ ಡೈಲಿ ಆಯ್ತು ಕೆಲವೊಂದು ಪ್ರಮೋಷನ್ಸ್ ಆದಪ್ಪು, ಕಂಟೆಂಟ್ಸ್ ಆದಪ್ಪು, ಸಿನಿಮಾದ ವಿಷಯ ಆದಪ್ಪು, ಎವ್ರಿ ಡೇ ಓವರ್ ಟೀಮ್ ಪೋಲ 150 ಮಿತ್ತುಂಡು ಜನ ಒಂಜಿ ಡೈಲಿ ಮೀಟ್ ಅಪ್ ಆಪನ 25 ಜನದ ಕೋರ್ ಟೀಮ್ ಆಗ್ಲೇ ನಾನು ಥ್ಯಾಂಕ್ ಯು ಪನ್ಪೆ ಬರಲಿ. ಯಾನ್ ಪ್ರೊಡ್ಯೂಸರ್ ನಕಲ್ಡ ದಾದ ಬಂದಿದ್ದೆ ಫಸ್ಟ್ ದಿನ ಲಾಭದ ಹೆಂಗ್ ಗೊತ್ತಿತ್ತು ಬಟ್ ಪಾಡಿನದ ರೆಸ್ಪಾನ್ಸಿಬಿಲಿಟಿ ಆನ ಹೆಂಚಾನ ಮುಂದೆ ದೆಬ್ಬದು ಕೊಂಚ ಎಡ್ಡ ಬಜೆಟ್ ಸಿನಿಮಾ ಅನ್ಬೇಕಾದ್ರೆ ಆ ಪಾತ್ರ ನಾನು ಹೊರಿಪಾದೆ. ಸೊ ಇನ್ನಿಗೆ ಪ್ರೊಡ್ಯೂಸರ್ ನಕಲ್ ಸೇಫ್ ಆದಿರ ಅವೇ ಇಂಕ ಮಲ್ಲ ಸಕ್ಸಸ್. ಸೊ ಐಕೆ ಥ್ಯಾಂಕ್ಸ್ ಮಾಡ್ರಿ ಪತ್ರಿಕಾಗೋಷ್ಠಿಯಲ್ಲಿ ಎತ್ತಿದ್ದೀನಿ ಒಕ್ಕೊಂಜಿ ಥ್ಯಾಂಕ್ಸ್ ಮಾಡ ಪ್ರತಿ ಊರಿಗೆಲ್ಲ ನೋಡು ಸುಲುಕಾದ ನಮ್ಮ ಕಲಾವಿದರ ನಕ್ಲಿಗೆ ಇದು ಭೋಜನಾಗ್ಲಿ ಏನನ್ ಪುಗರ್ರಾಗ್ಲಿ ಏನನ್ ಪುಗರ್ನ ಬಿಡ್ಲಿ ಹೆಂಗ ಅಕ್ಲೇನ್ ಡೈರೆಕ್ಷನ್ ಮಾಡ್ಕೊಂಡು ಅಂದ್ರೆ ಅವಕಾಶ ತಿಕ್ಕ ನಾವು ಭಾಗ್ಯವು ಯಾಕಂದ್ರೆ ಹೆಂಗ್ಲಾಗ್ಲಿ ದಾಲ ಪರೋಡಿದ್ದೆ ಹೆಂಗ್ಲ ಪನ್ ನಮ್ಮ ದಾದ ಬರೆಯಪ್ಪ ಸಿನಿಮಾ ತೂಪುನಾಗ ಬರೆಯನೇ ತೂಪುನ ಅಂತ ದಾದ ಬರೆಯದಿರಲು ಮೆಕ್ಕಲ್ ದಾದ ಅಭಿನಯ ಮಾಡಿದ್ರೆ ಐದು ತೂಪುನು. ಸೊ ಅಂಚಾದ ಈ ಸಿನಿಮಾ ಈ ತೆಡ್ಡೆ ಸಕ್ಸಸ್ ಆಗೋದಾನೆ ಕಾರಣ ಭೋಜನ ಆದಪ್ಪು, ಅರವಿಂದಣ್ಣ ಆದಪ್ಪು, ನವೀನಣ್ಣ ಆದಪ್ಪು ಪ್ರತಿ ಊರಿ ಆರ್ಟಿಸ್ಟ್ಲ ಕಾರಣ ಅನ್ಬಂದು ಅక్కడ ಡೆಲಿವರ್ ಮಾಡಿದ್ರೆ ಒಂದು 8 ನಿರ್ದೇಶಕರಿಂದ ಜನಗಳು ಏನೋ ಪುಗರೋದು. ಬಳಿಕ ಮಾತನಾಡಿದ ಭೋಜರಾಜ್ ವಾಮಂಚೂರು ಅವರು ಸರ್ಕಸ್ ಚಿತ್ರದ ಬಗ್ಗೆ ಮಾತನಾಡಲು ಹೆಮ್ಮೆ ಅನಿಸುತ್ತಿದೆ. ಯಾಕೆಂದರೆ ತುಳುನಾಡು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಸಿನಿಮಾ ಹೆಸರು ಮಾಡುತ್ತಿದೆ. ಸಿನಿಮಾ ಗೆಲ್ಲಲು ಮಾಧ್ಯಮ ಮಿತ್ರರ ಸಹಕಾರ ತುಂಬಾ ಅಗತ್ಯ. ಅದೇ ರೀತಿ ಸರ್ವಧರ್ಮದ ಪ್ರೇಕ್ಷಕರ ಪ್ರೀತಿಯಿಂದ ಸಿನಿಮಾ ಗೆದ್ದಿದೆ. ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ರೂಪೇಶ್ ಶೆಟ್ಟಿ ಟೀಮ್ ಮಾಡಿರುವ ನಿರಂತರ ಪ್ರಯತ್ನದ ಫಲವಾಗಿ ಸಿನಿಮಾ ಒಳ್ಳೆಯ ಹೆಸರು ಪಡೆದಿದೆ. ಇದೇ ರೀತಿ ಮುಂದೆ ಬರಲಿರುವ ಎಲ್ಲಾ ತುಳು ಚಿತ್ರಗಳಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಎಂದರು. ಪ್ರತಿ ತುಳು ಪಿಕ್ಚರ್ ಬಗ್ಗೆಲ್ಲ ಪಾತ್ರದ ಖುಷಿ ಸರ್ಕಸ್ ಚಿತ್ರ ಬಂದಾಗ ಇನಿ ಪ್ಯಾನ್ ಇಂಡಿಯಾ ಇಡೀ ವರ್ಲ್ಡ್ ವೈಡ್ ಚಿತ್ರ ನಡೆದೋದು ಬಂದಾಗ ನನಗೆ ಮಾತಿರಲಿ ಹೆಮ್ಮೆ ಖುಷಿ ಅವನು. ಇನಿ ತುಳು ಚಿತ್ರ ರಿಲೀಸ್ ಆವಾಗ ಮಸ್ತ್ ಫೋಡಿ ಆಗುತ್ತೆ ಪಾತ್ರ ಮಸ್ತ್ ಬಂಗೋಡು ಪ್ರೊಡ್ಯೂಸರ್ನದು ನಿರ್ದೇಶಕರನ್ನದು ನಿರ್ಮಾಪಕರನ್ನದು ಮಸ್ತ್ ಬಂಗೋಡು ಮಸ್ತ್ ಪ್ರೀತಿ ತುಳು ಭಾಷೆ ಮೋಕೆಡ್ ಅಭಿಮಾನಗಳು ತುಳು ಚಿತ್ರವಾಗಿ ಇದು ಕಾಸ್ತ್ ರೇಂಜ್ ದಿಪ್ಪು ಮಧ್ಯಿನ ಚಿತ್ರ ಕೇವಲ ನನಗೆ ದಿಪ್ಪನು 15-14 ಸ್ಟೇಟ್ ಅಂಚಿತಿ ನಂತರದ ಸರ್ಕಸ್ ಚಿತ್ರವು ಎಂಪುಡುವ ನಿತ್ತು ಟಾಕಿಸ್ತಿದೆ ಮಾತ ಕೋಡಿಲ್ಲ ಒಳ್ಳೆ ರಿಲೀಸ್ ಆಗೋದು ನನಗ ನಮ್ಮ ತುಳು ಚಿತ್ರವು ತುಳು ಭಾಷೆಗೆ ಮಸ್ತ್ ಹೆಮ್ಮೆ ಮಸ್ತ್ ಖುಷಿದ ವಿಷಯ. ಆ ಸಂತೋಷದ ನಮ್ಮ ಖುಷಿನ ನಿಖಲೊಟ್ಟಿಗೆ ಪಟ ನೋಡಿ ಅದಕ್ಕೆ ಸ್ಫೂರ್ತಿ ಏನು ನನಗ ಸುರುಕಾದ ನಿಖಲು ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರು ಐದೊಟ್ಟಿಗೆ ಸರ್ವಧರ್ಮದ ಅಭಿಮಾನಿ ದೇಗನ್ನಕ್ಕೂ ಮಾತಿರಲ್ಲ ಈ ಚಿತ್ರವನ್ನು ಮೋಗೆ ಬಂದಿರಿ ಪ್ರೀತಿ ಬಂದಿರಿ ಪ್ರತಿ ಊರಿಲ್ಲ ಪ್ರತಿ ಟಾಕೀಸ್ಗಳ ಬರ್ತದೆ ಪ್ರತಿ ಊರಿಲ್ಲ ಈ ಪಿಕ್ಚರ್ ಹೋಗ್ತೀರಿ ಅವು ಇಂಕೆ ಮಸ್ತ್ ಖುಷಿದ ವಿಷಯ. ನನ್ನ ದುಂಬರ್ಪಿನ ಚಿತ್ರವು ತುಳು ಚಿತ್ರವು ಎಂಟು ಸ್ಫೂರ್ತಿ ಆದವು ನಲ್ಲಾತು ಎಡ್ಡೆ ಚಿತ್ರಗಳು ಬರೆಯರನ್ನು ನಿರ್ದುಂಬಲ ಎಡ್ಡೆ ತುಳು ಚಿತ್ರಗಳು ಬೈದನು ನಲ್ಲಾತು ನಮ್ಮ ತುಳು ಚಿತ್ರರಂಗ ತುಳು ಚಿತ್ರ ಬೊಳೆಯೊಳಗಂಡ ಹೆಚ್ಚಿನ ಚಿತ್ರಗಳು ಪಿಕ್ಚರ್ ಬರ್ತಂದ ನನಗೆ ಮಾತಿನ ಶಕ್ತಿ ಆಗೋದು.
ಚಿತ್ರಕ್ಕೆ ಸಂಭಾಷಣೆ ಬರೆದಿರುವ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಮಾತನಾಡಿ, ಬಲೆ ತೆಲಿಪಾಲೆ ಮೂಲಕ ಬೆಳಕಿಗೆ ಬಂದ ಸಣ್ಣ ಕಲಾವಿದ ನಾನು. ನನ್ನನ್ನು ಗುರುತಿಸಿ ಚಿತ್ರದಲ್ಲಿ ಸಂಭಾಷಣೆ ಬರೆಯಲು ಅವಕಾಶ ಮಾಡಿಕೊಟ್ಟಿರುವ ರೂಪೇಶ್ ಶೆಟ್ಟಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಂಗಳೂರು ಮಾತ್ರವಲ್ಲದೆ ಬೆಂಗಳೂರಿನ ಕನ್ನಡಿಗರು ಕೂಡ ಚಿತ್ರದ ಹಾಸ್ಯ ದೃಶ್ಯಗಳಿಗೆ ನಗುತ್ತಿದ್ದಾರೆ. ಭಾಷೆ ಅರ್ಥವಾಗದೇ ಇದ್ದರೂ ಕಲಾವಿದರ ನಟನೆ ಜನರನ್ನು ಮುಟ್ಟಿದೆ ಎಂದರೆ ಅದಕ್ಕೆ ರೂಪೇಶ್ ಶೆಟ್ಟಿ ಅವರ ದಕ್ಷ ನಿರ್ದೇಶನ ಕಾರಣ ಎಂದರು. ಸ್ಪೆಷಲ್ ಆದ ಯಾನ್ ರೂಪೇಶ್ಗೆ ಥ್ಯಾಂಕ್ಸ್ ಮಾಡೋದಿಲ್ಲ. ಒಪ್ಪಂಜಿದಾದ ಬಂದಾಗ ಮಸ್ತ್ ಖುಷಿ ಆಡು. ಈ ವರ್ಷದ ನಮ್ಮನ್ನ ಸರ್ಕಸ್ತ ರೂಪೇಶನ ಸ್ಟ್ರಗಲ್ ಅಂತ ಬಂದೋಲಿ ಈ ಥಿಯೇಟರ್ ಜನಗಳು ಬರೋದಂದಾಂಡ ಸಾಮಾನ್ಯವಾದ ಬರ್ಪುಜೇರು ಆಗಲೇ ಗ್ರೌಂಡ್ ಲೆವೆಲ್ ನಮ್ಮ ರೀಚ್ ಆಗೋಡು. ಅವ್ರು ವಾಮಟ್ಟ ರೀಚ್ ಆದಿರ್ ಬಂದಾಗ ಒಂದು ಹಳ್ಳಿಯಲ್ಲಿ ರಿಕ್ಷಾಗೂ ಮೈಕ ಕಟ್ಟದು ಅನೌನ್ಸ್ಮೆಂಟ್ ಬಂದದ್ದು ಜನಗಳಿಗೆ ಐತ ಮುಖಾಂತರ ಪೂರ ಪ್ರತಿ ಓಣಿಗಳ ಪೋಪುಲಕ ಆ ರಿಕ್ಷಾ ಬೋದು ಪ್ರತಿ ಹಳ್ಳಿಗೆ ಮುಟ್ಟದಳು ಬೊಕ್ಕ ಪ್ರತಿ ಒಂಜಿ ವಾ ನಮೂನೆ ಪ್ರಚಾರ ಕೊಡಲಿ ಮಾತ ಮತ್ತದ ಇನಿ ಹಳ್ಳಿರ್ದು ಈ ಟಾಕೀಸ್ಗೆ ಬರ್ತದ ಪಿಕ್ಚರ್ನದು ಹೌಸ್ಫುಲ್ ಪ್ರದರ್ಶನ ಮಂದಿರು ಅಂಚದು ಬೊಕ್ಕ ನೀವು ಬ್ಯಾಂಗ್ಳೂರು ಪೋಯ ನಂಗೆ ಬ್ಯಾಂಗ್ಳೂರ್ದ ಅನುಭವನ ಏನು ಪಟೊಂದಿಲ್ಲ. ಬಹುಶಃ ನಮ್ಮ ತುಳುತಗಳು ತಿರುಗುವ ಆ ತುಳುಕ ಕಾಮಿಡಿದ್ದು ಅಂಡ ಎಕ್ಕಲು ನೆಟ್ಟು ಕುಲ್ದುತ್ತ ಮಿತ್ ಕನ್ನಡದ ಪೂರ ಬಿಗ್ ಬಾಸ್ ಟೀಮ್ ರೂಪೇಶ್ನ ಮಾತಾಡ್ತೀರು ಐಟ್ ಬೊಕ್ಕ ನಮ್ಮನ ಕನ್ನಡದ ಆಕ್ಟರ್ನಗಲ ಕುಲ್ದುತ್ತೀರು ಅಗಲು ನಮ್ಮನ ತುಳುತ ಕಾಮಿಡಿನ ತಿರುಪುನಾಗ ಭಾರಿ ಖುಷಿ ಅಂತ. ಬಹುಶಃ ನಮ್ಮನ್ನ ತುಳುಕಲು ಈ ನಮ್ಮನೆ ಪವರ್ ಉಂಡಾತ ನಮ್ಮನಂಜಿ ಆತೊಂಜಿ ಖುಷಿ ಪಡೆಯಿರತ್ತ ಕನ್ನಡದಗಲ ತೂದು ಅಗಲು ಲಾಸ್ಟ್ಗೆ ಪೂರ ಪಂಡೇರು ಆಗನ ಆಕ್ಟಿಂಗ್ ತೂದುಲ ಎಂಗಳಿಗೆ ತೆಲಿಕೆ ಬರೋದು ನಂದು ಭಾರಿ ಖುಷಿ ಆಂಡ್ ನಮ್ಮ ಬೇತೆ ಭಾಷೆನ ನಮ್ಮ ಪನೊಂದುತ್ತ ಐಟ್ ಕಾಮಿಡಿ ಪೂರ ತೂಲಿ ಐಟ್ ಕೆಲವು ಮತ್ತೆ ತುಳುಕು ಕನ್ವರ್ಟ್ ಮಲ್ಪಲೇನು. ಬಹುಶಃ ನನ್ನ ಇನ್ನ ಔಟ್ ಬಂದಾಗ ನಮ್ಮನ ಭಾಷೆನ ಅಗಲು ಕನ್ವರ್ಟ್ ಆಗ್ಲಕ ಅಗಲು ಮನ್ಪುಲಕ ನಮ್ಮನ ಈ ಕಾಮಿಡಿಲೇನು ಅಂಚೆ ಬರ್ಪುಲಕ ಅವಳು ಪಂಡದ ಏನೊಂಜಿ ಆಸೆ ಭಾರಿ ಖುಷಿ ಆಂಡ್. ಸುದ್ದಿಗೋಷ್ಠಿಯಲ್ಲಿ ನಟಿ ರಚನಾ ರೈ, ಭೋಜರಾಜ್ ವಾಮಂಚೂರು, ಪಂಚಮಿ ವಾಮಂಚೂರು, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ, ನವೀನ್ ಶೆಟ್ಟಿ, ನಿರ್ಮಾಪಕ ಮಂಜುನಾಥ್ ಅತ್ತಾವರ, ಸಂಗೀತ ನಿರ್ದೇಶಕ ಲಾಯ್ ವೆಲೆಂಟೈನ್ ಡಿಸೋಜಾ, ಚಿತ್ರ ವಿತರಣೆಕಾರ ಸಚಿನ್ ಎಎಸ್ ಉಪ್ಪಿನಂಗಡಿ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಸ್ ಚಿತ್ರ ಇಲ್ಲಿಯವರೆಗೆ 14 ದೇಶಗಳು ಸೇರಿ ಒಟ್ಟು 130 ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ. ಇದರ ಜೊತೆ ಏಕಕಾಲದಲ್ಲಿ ದೇಶದಾದ್ಯಂತ ಬಿಡುಗಡೆಯಾದ ಮೊದಲ ತುಳು ಪ್ಯಾನ್ ಇಂಡಿಯಾ ಚಿತ್ರ ಎನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.